ಸರ್ಕಾರ ಆದೇಶಿಸಿರುವ ವೀಕೆಂಡ್ ಕರ್ಫ್ಯೂಗೆ ಕಾಪಿನಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಗೊಂದಲಗಳಿದ್ರೂ ಪರ್ಯಾಯ ಒಂದೆಡೆಯಿಂದ ಹತ್ತಿರ ಬರ್ತಾ ಇದೆ. ಇನ್ನೊಂದೆಡೆ ಇತ್ತೀಚೆಗೆ ನಡೆಸಿದಂಥ ಮೇಕೆದಾಟು ಪಾದಯಾತ್ರೆ ಈ ವಿಚಾರವಾಗಿ ಜನರಲ್ಲಿ ಒಂದಷ್ಟು ಗೊಂದಲವನ್ನು ಏರ್ಪಡಿತ್ತು. ಏನಂದರೆ ಅಷ್ಟು ಸಾವಿರ ಜನ ಅಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಇಲ್ಲಿ ನೋಡಿದರೆ ವೀಕೆಂಡ್ ಕರ್ಫ್ಯೂ ಅಂತ ಹೇಳ್ತಾ ಇದ್ರಿ, ಜನಸಾಮಾನ್ಯರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ರಿ. ಮಾಮೂಲಾಗಿ ಅವರಿಗೊಂದು ನಿಯಮ, ನಮಗೊಂದು ನಿಯಮ, ಹೀಗೂ ಸರ್ಕಾರದ ಆದೇಶನ ಅಂತ ಜನ ಪ್ರಶ್ನೆ ಮಾಡುವಂಥ ಸ್ಥಿತಿ ಎದುರಾಗಿದೆ. ಆದರೂ ಕಾಪು ಪ್ರದೇಶದಲ್ಲಿ ಇವತ್ತು ಗಮನಿಸಿದರೆ ನಿಜವಾಗ್ಲೂ ಸರ್ಕಾರದ ಆದೇಶವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಅಳವಡಿಸಿದಂಥ ಖ್ಯಾತಿ ನಿಜವಾಗೂ ಕಾಪು ಕ್ಷೇತ್ರಕ್ಕೆ ಸಲ್ಲಬೇಕು. ಕಾಪು ಪರಿಸರದಲ್ಲಿ ಅತ್ಯಂತ ವಿರಳವಾದಂಥ ಜನಸಂಖ್ಯೆ ಕಂಡುಬಂದಿದೆ. ಜನರ ಓಡಾಟವು ಅತ್ಯಂತ ವಿರಳವಾಗಿತ್ತು. ವಾರಾಂತ ಕರ್ಫ್ಯೂವನ್ನು ಕಾಪು ಪ್ರದೇಶದಲ್ಲಿ ಕಟ್ಟುನಿಟ್ಟಿನಾಗಿ ಜಾರಿಗೊಳಿಸಲಾಗಿದೆ.